ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರು ನೀಡುವ 2019ನೇ ಸಾಲಿನ ಗೌರವ ಪ್ರಶಸ್ತಿ ಹಾಗೂ ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭ ನವೆಂಬರ್ 8ರಂದು ಆದಿತ್ಯವಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕಲಾಭವನ ಮಂಗಳೂರು ಇಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕಾ ಮೇಯರ್ ದಿವಾಕರ್ ಪಾಂಡೇಶ್ವರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮುಂದಿನ ಪೀಳಿಗೆಗೂ ಯಕ್ಷಗಾನವನ್ನ ಮತ್ತಷ್ಟು ವಿಸ್ತಾರವಾಗಿ ಬೆಳೆಸಬೇಕಾಗಿದ್ದು, ಶಾಲಾ ಪಠ್ಯದಲ್ಲಿ ಯಕ್ಷಗಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸುವ ಕೆಲಸವಾಗಬೇಕಾಗಿದೆ ಅಂತ ಹೇಳಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ, ಯಕ್ಷಗಾನವನ್ನ ಶಾಲಾ ಪಠ್ಯವಾಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಅಕಾಡೆಮಿ ಕಾರ್ಯಪ್ರವೃತ್ತವಾಗಿದ್ದು, ಶೀಘ್ರದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಬರುವ ವಿಶ್ವಾಸವಿದೆ ಅಂತ ಅವರು ಹೇಳಿದರು. ಶಾಲೆಯಲ್ಲಿ ಯೋಗ, ನೃತ್ಯ, ಸಂಗೀತದಂತೆ ಯಕ್ಷಗಾನಕ್ಕೂ ಅವಕಾಶ ನೀಡಬೇಕೆಂಬ ಆಗ್ರಹವನ್ನ ಯಕ್ಷಗಾನ ಅಕಾಡೆಮಿ ರಾಜ್ಯ ಶಿಕ್ಷಣ ಸಚಿವರಿಗೆ ನೀಡಿದ್ದು, ಅದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಕ್ಷಗಾನವನ್ನ ಶಾಲಾ ಪಠ್ಯವನ್ನಾಗಿಸುವ ಪ್ರಕ್ರಿಯೆ ಪಠ್ಯಪುಸ್ತಕ ನಿರ್ದೇಶನಾಲಯದಲ್ಲಿದ್ದು, ಪಠ್ಯಪುಸ್ತಕ ರಚನಾ ಸಮಿತಿ ನೇಮಕವಾಗಲಿದೆ ಅಂತ ಹೇಳಿದರು. ಬಳಿಕ ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿ, ಪುಸ್ತಕ ಬಹುಮಾನ, 2019ನೇ ಸಾಲಿನ ಪ್ರತಿಷ್ಠಿತ ಗೌರವ ಪ್ರಶಸ್ತಿಯನ್ನ ಪ್ರದಾನಿಸಲಾಯಿತು. 2019ನೇ ಸಾಲಿನ ಗೌರವ ಪ್ರಶಸ್ತಿಗೆ ಯಕ್ಷಗಾನ ವಿದ್ವಾಂಸ ಡಾ ಚಂದ್ರಶೇಖರ ದಾಮ್ಲೆ, 2019ನೇ ಸಾಲಿನ ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿಗೆ ಭಾಗವತ ಕುರಿಯ ಗಣಪತಿ ಶಾಸ್ತ್ರಿ, ಯಕ್ಷಗುರು ಉಬರಡ್ಕ ಉಮೇಶ್ ಶೆಟ್ಟಿ, 2019ನೇ ಸಾಲಿನ ಪುಸ್ತಕ ಬಹುಮಾನಕ್ಕೆ ಮಂಜುನಾಥ ಭಟ್ ಹೊಸತೋಟ ರಚಿಸಿದ ಯಕ್ಷಗಾನ ವೀರಾಂಜನೇಯ ವೈಭವ ಕೃತಿ ಆಯ್ಕೆಯಾಗಿದ್ದು, ಲೇಖಕರು ನಿಧನರಾಗಿರುವ ಕಾರಣದಿಂದ ಪುಸ್ತಕ ಮುದ್ರಣ ಮಾಡಿದ ಶ್ರೀ ಗುರುದೇವ ಪ್ರಕಾಶನಕ್ಕೆ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದ್ದು, ಯಶವಂತ ಬಿಟ್ಲ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಅಗರಿ ಮಾರ್ಗ ಕೃತಿಗಾಗಿ ಕೃಷ್ಣ ಪ್ರಕಾಶ್ ಉಳಿತಾಯ ಅವರಿಗೆ ಪುಸ್ತಕ ಬಹುಮಾನ ಪ್ರಶಸ್ತಿಯನ್ನ ಪ್ರದಾನಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ಸರ್ ಉಪಸ್ಥಿತರಿದ್ದರು. ಯಕ್ಷಗಾನ ಅಕಾಡೆಮಿ ಸದಸ್ಯ ನವನ್ ಶೆಟ್ಟಿ ಕದ್ರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈಗಿನ ಪಾಶ್ಚಾತ್ಯ ಸಂಗೀತ, ಪಾಶ್ಚಾತ್ಯ ನೃತ್ಯ ಅದರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಹಾಗಾಗಬಾರ್ದು. ನಮ್ಮ ಈ ಇಂದಿನ ಪೀಳಿಗೆಗೆ ನಮ್ಮ ಯಕ್ಷಗಾನದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು ಮಾಡಬೇಕು. ಈ ನಮ್ಮ ಶಾಲಾ ಕಾಲೇಜಿನ ಪಠ್ಯಪುಸ್ತಕಗಳಲ್ಲಿ ನಮ್ಮ ಯಕ್ಷಗಾನದ ಸವಿಸ್ತಾರವಾಗಿ ಅವರಿಗೆ ಒಂದು ಅರಿವು ಮೂಡಿಸುವ ಒಂದು ಕೆಲಸ ಆಗಬೇಕು. ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಲಿಗೆ ದಾಟಿಸುವ ಕೆಲಸ ಏನಿದೆ ಅದನ್ನು ನಾವು ಮಾಡಲೇಬೇಕಾಗ್ತಾ ಇದೆ. ಆ ಒಂದು ಹಂತದವರೆಗೆ ಅದನ್ನು ದೂಡಿ ಅಲ್ಲಿವರೆಗೆ ತೊಗೊಂಡೋಗ್ಬಿಟ್ಟಿದ್ದೇವೆ. ಎಲ್ಲಿ ಪಠ್ಯಪುಸ್ತಕ ನಿರ್ದೇಶನಾಲಯಕ್ಕೆ ಹೋಗಿದೆ. ಇಲ್ಲಿ ಆ ಪಠ್ಯಪುಸ್ತಕ ನಿರ್ದೇಶನಾಲಯದಿಂದ ಆ ಪಠ್ಯಪುಸ್ತಕ ರಚನೆಗೆ ಒಂದು ಸಮಿತಿ ನೇಮಕ ಆಗಬೇಕು. ಆನಂತರದ ಶಾಲೆಗಳಲ್ಲಿ ಪಠ್ಯಕ್ರಮವಾಗಿ ಯಕ್ಷಗಾನವನ್ನು ಅಭ್ಯಾಸ ಮಾಡಬೇಕು ಎನ್ನುವಂಥ ಒಂದು ಆದೇಶ ಹೊರಡಬೇಕು. ಅದು ಸದ್ಯ ಬರಬಹುದು ಎನ್ನುವ ಒಂದು ಭರವಸೆಯನ್ನು ನಾನು ಇಟ್ಕೊಂಡಿದ್ದೇನೆ. ಈ ಪ್ರಶಸ್ತಿ ಕೊಡುವ ಮುಖೇನವಾಗಿ ಕುರಿಯದ ಮನೆಯನ್ನು, ಅಂದರೆ ನನ್ನ ಅಜ್ಜ, ನನ್ನ ದೊಡ್ಡ ವಿಠಲ ಶಾಸ್ತ್ರಿಗಳು, ಅಜ್ಜ ವೆಂಕಟರಮಣ ಶಾಸ್ತ್ರಿಗಳು ಯಕ್ಷಗಾನ ನಾಟಕ ನಾನು ಹುಟ್ಟುವುದಕ್ಕಿಂತ ಮೊದಲು ಮಾಡಿ ಆ ಕಾಲದ 15-16 ಸಾವಿರ ರೂಪಾಯಿ ಕಳ್ಕೊಂಡವರು. ಅವರು ನಮಗೇನು ಬಡತನ ಈಗಲೂ ಬರಲಿಲ್ಲ ದೇವರ ದಯೆಯಿಂದ, ನಮ್ಮ ಮನೆಯ ಸತ್ಯದಿಂದ. ಆಮೇಲೆ ದೊಡ್ಡ ತಂದೆಯವರು ನೋಡಿ, ಉಮೇಶ್ ಶೆಟ್ಟರು ಇದ್ದಾರೆ. ಉಮೇಶ್ ಶೆಟ್ಟರಿಗೂ ದೊಡ್ಡ ತಂದೆಯವರಿಂದ ಕಲಿಯುವಂಥ ಭಾಗ್ಯ ಸಿಕ್ಕಿದೆ, ನನಗೆ ಸಿಕ್ಕಿದೆ ಹೆಜ್ಜೆಗಾರಿಕೆ. ಒಂದು ದಿವಸ ಲೆಕ್ಕದಲ್ಲಿ ಇಲ್ಲಿ ಈಗಿನ ಹೆಚ್ಚಿನ ಕಲಾವಿದರಲ್ವ
ಎಲ್ಲರೂ ಕೂಡ ಕುರಿಯಕ್ಕೆ ಸಂಬಂಧಪಟ್ಟ ಕಲಾವಿದರು, ಕುರಿಯದಿಂದ ಕಲ್ತವರಾಗಿರ್ಬೋದು, ಏನೇ ಆಗಿರಲಿ, ಅಂತೂ ಕುರಿಯದ ಮಣ್ಣಿಗೆ ಸಂಬಂಧ ಇದ್ದವರು. ನಮ್ಮ ಮನೆಯನ್ನು ಗೌರವಿಸಿದ್ದೀರಿ ಸ್ವಾಮಿ ನೀವು. ಅಕಾಡೆಮಿಯರು ನನ್ನ ಗುರುಗಳನ್ನು, ನಮ್ಮ ಮೇಳದ ಯಜಮಾನರನ್ನು, ನನ್ನ ಮನೆಯನ್ನು, ಮನೆಯನ್ನು, ನಮ್ಮ ಹಿಂದಿನ ಕಲಾವಿದರನ್ನು ನನ್ನ ಮುಖೇನವಾಗಿ ನೀವು ಗುರುತಿಸಿಕೊಂಡಿದ್ದೀರಿ. ನಾನು ಅಷ್ಟೇ ಹೇಳ್ತೇನೆ, ಪರಮ ಸಂತೋಷವಾಯಿತು. ನಾನು ನಿರೀಕ್ಷೆ ಮಾಡಿದಂಥ ಇದಲ್ಲ.